ಹುಬ್ಬಳ್ಳಿ ಗಲಭೆಕೋರರಿಗೆ ಜಮೀರ್ ರಂಜಾನ್ ಕಿಟ್ ಹಾಗೂ ಹಣ ವಿತರಣೆ ಮಾಡಿರುವಂತಹ ವಿಚಾರಕ್ಕೆ ಸಿಟಿ ರವಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪಾದರಾಯನಪುರದಲ್ಲೂ ಕಾಂಗ್ರೆಸ್ ಪಾತ್ರ ಹಾಗೆ ಇತ್ತು. ಅವರಿಗೆ ಹಣ, ವಕೀಲರ ನೇಮಕ ಎಲ್ಲ ಮಾಡಿದ್ದು ಕಾಂಗ್ರೆಸ್. ಆ ಸಂದರ್ಭದಲ್ಲಿ ಜಮೀರ್ ಹೆಸರು ಕೇಳಿ ಬಂದಿತ್ತು. ಚಿಕ್ಕಮಗಳೂರಿನಲ್ಲಿ ಶಾಸಕ ಸಿಟಿ ರವಿ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಹುಬ್ಬಳ್ಳಿ ಪ್ರಕರಣದಲ್ಲೂ ಜಮೀರ್ ಹೆಸರು ಕೇಳಿ ಬರ್ತಾ ಇದೆ. ಮಗು ಚಿವುಟಿ ತೊಟ್ಟಿಲು ತೂಗೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೋಮು ಗಲಭೆ ಹುಟ್ಟುಹಾಕಿ ವೋಟ್ ಬ್ಯಾಂಕ್ ಗಟ್ಟಿಯಾಗಿ ಇಟ್ಟುಕೊಳ್ಳಲು ಮುಂದಾಗಿದ್ದಾರೆ. ಅವರಿಗೆ ನೆರವು ಕೊಡುವ ಪಾತ್ರ ಕಾಂಗ್ರೆಸ್ನದ್ದು ಇರಬಹುದು ಎಂಬ ಅನುಮಾನಕ್ಕೆ ಸಾಕ್ಷಿ ಒದಗಿಸುವ ರೀತಿ ಜಮೀರ್ ಕಾಂಗ್ರೆಸ್ ನಡವಳಿಕೆ ಇದೆ. ಹಿಜಾಬ್ ಹಿಂದೆ ಪಿಎಫ್ಐ ಒಂದೇ ಅಲ್ಲ, ಕಾಂಗ್ರೆಸ್ ಇದೆ ಅನ್ನೋ ಅನುಮಾನವಿತ್ತು. ಆಗ ಜಾತ್ಯತೀತವಾಗಿ ಚಾಂಪಿಯನ್ ಎನಿಸಿಕೊಂಡವರು ಹಿಜಾಬ್ ಪರ ನಿಂತರು. ವಕೀಲರಿಗೆ ನೆರವು ಕೊಟ್ಟಿದ್ದು ಕಾಂಗ್ರೆಸ್. ಇವರೆಲ್ಲ 5-10 ಸಾವಿರಕ್ಕೆ ಬರೋ ವಕೀಲರಲ್ಲ, ಎದ್ದು ನಿಂತರ 50 ಲಕ್ಷ ಬಿಲ್ ಮಾಡೋ ವಕೀಲರು. ಅವರೆಲ್ಲ ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲಿದ್ದ ವಕೀಲರು. ಹಿಜಾಬ್, ಪಾದರಾಯನಪುರ, ಡಿಜೆ ಹಳ್ಳಿ, ಕೆಜೆ ಹಳ್ಳಿ, ಹುಬ್ಬಳ್ಳಿ ಪ್ರಕರಣದಲ್ಲಿ ಕಾಂಗ್ರೆಸ್ ಪಾತ್ರ ಇರುವುದು ಸ್ಪಷ್ಟವಾಗುತ್ತೆ ಅಂತ ಸಿಟಿ ರವಿ ಹೇಳಿದರು. ನೆರವು ಕೊಡುವ ಕೆಲಸನೂ ಕೂಡ ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಪ್ರಕರಣ ಅದಕ್ಕಿಂತ ಮುಂಚೆ ಕೊರೋನಾ ಟೈಮ್ನಲ್ಲಿ ಪಾದರಾಯನಪುರ ಆ ಎಲ್ಲ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಪಾತ್ರ ಹಾಗೇ ಇತ್ತು. ಡಿಜೆ ಹಳ್ಳಿ, ಕೆಜೆ ಹಳ್ಳಿನಲ್ಲಿ ತನ್ನದೇ ಶಾಸಕನ ಮನೆಗೆ ಬೆಂಕಿ ಹಾಕಿ ಕೋಮು ಗಲಭೆ ಎಬ್ಬಿಸಿ ಪೊಲೀಸ್ ಠಾಣೆ ಸುಟ್ಟವರಿಗೂ ಅವರಿಗೆ ವಕೀಲರ ನೇಮಕ ಮಾಡಿಕೊಡೋದು, ಹಣಕಾಸಿನ ನೆರವು ಕೊಡೋದು, ಈ ಎಲ್ಲ ಕೆಲಸವನ್ನು ಮಾಡಿದ್ದು ಕಾಂಗ್ರೆಸ್ನೇ. ಪಾದರಾಯನಪುರದಲ್ಲಿ ಕೊರೋನಾ ಸಂದರ್ಭದ ಗಲಾಟೆ ಸಂದರ್ಭದಲ್ಲೂ ಕೂಡ ಜಮೀರ್ ಅವರ ಹೆಸರು ಕೇಳಿ ಬಂದಿತ್ತು. ಈಗ ಹುಬ್ಬಳ್ಳಿಯಲ್ಲೂ ಅವರ ಹೆಸರು ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಸ್ಪಷ್ಟ ಆಗುತ್ತೆ. ಒಂದು ಗಾದೆ ಮಾತಿದೆಯಲ್ಲ, ಮಗುವನ್ನು ಜಿಗಿಟಿ ತೊಟ್ಲು ತೂಗೋ ಕೆಲಸ ಅಂಥೇಳಿ. ಇವರು ಕೋಮು ಗಲಭೆ ಹುಟ್ಟು ಹಾಕಿ ವೋಟ್ ಬ್ಯಾಂಕನ್ನು ಗಟ್ಟಿಯಾಗಿ ಇಟ್ಕೊಳ್ಳೋಕ್ಕೋಸ್ಕರ ಅವರಿಗೆ ನೆರವು ಕೊಡೋ ಕೆಲಸನೂ ಕೂಡ ಮಾಡೋದ್ರೊಳಗಡೆ ಕಾಂಗ್ರೆಸ್ನ ಪಾತ್ರ ಇರಬಹುದು ಅನ್ನುವಂಥ ಅನುಮಾನಕ್ಕೆ ಸಾಕ್ಷಿ ಒದಗಿಸುವ ರೀತಿಯಲ್ಲಿ ಜಮೀರ್ ಅಹಮದ್ ಅವರ ಮತ್ತು ಕಾಂಗ್ರೆಸ್ನವರ ನಡವಳಿಕೆ ಇದೆ. ಹಿಜಾಬ್ ಪ್ರಕರಣದಲ್ಲೂ ಕೂಡ ಇಂಥದ್ದೇ ನಮ್ಗೆ ಅನುಮಾನ ಬಂದಿತ್ತು.